ನಮಸ್ಕಾರ ಸ್ನೇಹಿತರೆ. ದುಃಖ, ಆತಂಕ, ಕೆಟ್ಟ ನೆನಪುಗಳು, ಭಯ ಇವುಗಳು ಮನುಷ್ಯ ಜೀವನದಲ್ಲಿ ಸಹಜ. ಆದರೆ ಇವು ನಮ್ಮನ್ನ ಆಳೋದಕ್ಕೆ ನಾವು ಬಿಡಬೇಕೆ? ಖಂಡಿತ ಬೇಡ. ಇಂದಿನ ವಿಡಿಯೋದಲ್ಲಿ ನಾವು ಸಕಲ ಜ್ಞಾನದ ಮೂಲವಾದ ಶ್ರೀಕೃಷ್ಣನ ಭಗವದ್ಗೀತೆಯ ಅಮೂಲ್ಯ ಉಪದೇಶಗಳನ್ನ ಸ್ಮರಿಸೋಣ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಶಕ್ತಿ ತುಂಬಿ ಪ್ರತಿಯೊಂದು ನಕಾರಾತ್ಮಕ ಭಾವನೆಯಿಂದ ಮುಕ್ತಿ ನೀಡಲಿ. ಯಾವುದು ಆಗಿ ಹೋಗಿದೆಯೋ ಅದು ಒಳ್ಳೆಯದೇ ಆಗಿದೆ. ಯಾವುದು ಈಗ ಇದೆಯೋ ಅದು ಒಳ್ಳೆಯದೇ ಇದೆ. ಮುಂದೆ ಏನಾಗಲಿದೆಯೋ ಅದು ಕೂಡ ಒಳ್ಳೆಯದೇ ಆಗಲಿದೆ. ನೀನು ಯಾವುದರ ಬಗ್ಗೆ ಚಿಂತಿಸುತ್ತಿರುವೆ? ನೀನು ಏನನ್ನು ಕಳೆದುಕೊಂಡೆಯೋ ಅದಕ್ಕಾಗಿ ನೀನು ಅಳುತ್ತಿದ್ದೀಯಾ? ಹೀಗಂತ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಭಗವಂತನ ಈ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ದುಃಖ ಮತ್ತು ಕೆಟ್ಟ ನೆನಪುಗಳು ಕೇವಲ ಗತಕಾಲದ ನೆರಳುಗಳು. ಆ ದಿನ ಕಳೆದು ಹೋಗಿದೆ. ನೀವು ಯಾವುದನ್ನ ಕಳೆದುಕೊಂಡಿರೋ ಅದು ನಿಮ್ಮದಾಗಿರಲೇ ಇಲ್ಲ. ನಿಮ್ಮ ಈ ದಿನವನ್ನ, ಈ ಕ್ಷಣವನ್ನ ಆನಂದದಿಂದ ಬಾಳಲು ಪ್ರಾರಂಭಿಸಿ. ಗತಕಾಲದ ಬಂಧನದಿಂದ ಹೊರಬನ್ನಿ. ಆ ನೆನಪುಗಳಿಗೆ ವಿದಾಯ ಹೇಳಿ ಅಂತ ಸಾಕ್ಷಾತ್ ಭಗವಂತ ಹೇಳಿದ್ದಾರೆ. ಇನ್ನು ಆತಂಕ ಮತ್ತು ಭಯದ ಬಗ್ಗೆ ಪರಮಾತ್ಮ ಮತ್ತೊಂದು ಮಹತ್ವದ ಉಪದೇಶ ನೀಡಿದ್ದಾರೆ. ನಿಮ್ಮ ಆತಂಕ ಯಾವುದರ ಬಗ್ಗೆ? ಮುಂದೆ ಏನಾಗುತ್ತದೋ ಎಂಬ ಭಯವೇ? ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನೀವು ನಿಮ್ಮ ಕರ್ಮದ, ಅಂದರೆ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ನಿಮ್ಮ ಪ್ರಯತ್ನ, ನಿಮ್ಮ ಕೆಲಸ, ನಿಮ್ಮ ಪ್ರಾಮಾಣಿಕತೆ ಇವುಗಳ ಮೇಲೆ ನಿಮ್ಮ ಹತೋಟಿ ಇಡಿ. ಫಲಿತಾಂಶವು ನಿಮ್ಮ ಕೈಯಲ್ಲಿಲ್ಲ. ಹಾಗಿರುವಾಗ ಭಯಪಟ್ಟು ಆತಂಕಗೊಳ್ಳುವುದರಿಂದ ಏನು ಪ್ರಯೋಜನ? ನಿಮ್ಮ ಸಂಪೂರ್ಣ ಶಕ್ತಿಯನ್ನ ಇಂದಿನ ಕೆಲಸದಲ್ಲಿ ಹಾಕಿ ಫಲವನ್ನ ಆ ಭಗವಂತನಿಗೆ ಬಿಟ್ಟು ಬಿಡಿ. ಈ ಒಂದು ಸರಳ ಸೂತ್ರ ನಿಮ್ಮ ಮನಸ್ಸಿನ ಭಾರವನ್ನ ತಕ್ಷಣ ಇಳಿಸುತ್ತದೆ ಎಂದು ಭಗವಂತನು ಹೇಳಿದ್ದಾರೆ. ಪ್ರತಿಯೊಬ್ಬರೂ ಬಲಿಷ್ಠರು. ನಿಮ್ಮೊಳಗಿರುವ ಶಕ್ತಿ ಅನಂತ. ಇಂದಿನಿಂದ ನಿಮ್ಮ ದುಃಖ, ಆತಂಕ ಮತ್ತು ಭಯವನ್ನ ಶ್ರೀಕೃಷ್ಣನ ಪಾದಕ್ಕೆ ಸಮರ್ಪಿಸಿ ನಿಮ್ಮ ಆತ್ಮದ ಶಕ್ತಿಯನ್ನ ನೆನಪಿಸಿಕೊಳ್ಳಿ ಮತ್ತು ಸಂತೋಷದಿಂದ, ಧೈರ್ಯದಿಂದ ಮುನ್ನಡೆಯಿರಿ.